ಅಭಿನಯ ಶಾರದೆ ಜಯಂತಿಯವರು ಇತ್ತೀಚೆಗೆ ವಿಧಿವಶರಾಗಿದ್ದು, ಅವರಿಗೆ ಸಂಬಂಧಪಟ್ಟ ಹಲವು ವಿಚಾರಗಳು ಚರ್ಚೆಯಾಗ್ತಿದೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಅನುಪ್ರಭಾಕರ್ ಅವರ ವಿಚಾರ ಅಂತಲೇ ಹೇಳ್ಬೋದು. ಜಯಂತಿಯವರ ಸಾವಿಗೆ ಅನುಪ್ರಭಾಕರ್ ಅವರನ್ನು ಇದೀಗ ತಳುಕು ಹಾಕಲಾಗ್ತಿದೆ. ಅಷ್ಟಕ್ಕೂ ಏನಿದು, ಒಮ್ಮೆ ನೋಡ್ಕೊಂಡು ಬರೋಣ. ಎಲ್ಲ ಕನ್ನಡಿಗರಿಗೂ ನಿಮ್ಮ ಅನುಪ್ರಭಾಕರ್ ಮಾಡೋ ನಮಸ್ಕಾರಗಳು. ಅನುಪ್ರಭಾಕರ್ ಅವರ ತಂದೆ ಎಂ.ವಿ. ಪ್ರಭಾಕರ್ ಹಾಗೂ ತಾಯಿ ಗಾಯತ್ರಿ ಪ್ರಭಾಕರ್ ಅವರು ಡಬ್ಬಿಂಗ್ ಕಲಾವಿದರು. ಹಾಗೆ ಅನುಪ್ರಭಾಕರ್ ಅವರಿಗೆ ಅಣ್ಣ ಕೂಡ ಇದ್ದಾರೆ. ಹೀಗೆ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದ ಸಮಯದಲ್ಲಿ ಬಾಲ ಕಲಾವಿದೆಯಾಗಿ ಅನುಪ್ರಭಾಕರ್ ಬಣ್ಣ ಹತ್ತಾ ಇದ್ರು. ಆ ಬಳಿಕ ಹೃದಯ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಎಂಟ್ರಿ ಕೊಟ್ಟರು. 1999ರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ರಾಜಶೇಖರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಮೊಟ್ಟ ಮೊದಲ ಚಿತ್ರದಲ್ಲೇ ಶಿವಣ್ಣನಿಗೆ ನಾಯಕಿಯಾದ ಈ ಚೆಲುವೆ ಅಲ್ಪ ಸಮಯದಲ್ಲೇ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಳ್ತಾರೆ. ಚಂದನವನ ಕಂಡ ಅತ್ಯಂತ ಸುಂದರ ನಟಿಯರ ಪೈಕಿ ಅನುಪ್ರಭಾಕರ್ ಕೂಡ ಒಬ್ರು. ತಮ್ಮ ಸೌಂದರ್ಯ, ಮುಗ್ಧತೆ ಹಾಗೂ ಮುದ್ದಾದ ನಟನೆಯ ಮೂಲಕ ಪಡ್ಡೆಗಳ ನಿದ್ದೆಗಿಡಿಸಿದ್ದ ಈ ಚೆಲುವೆ ಡಾಕ್ಟರ್ ವಿಷ್ಣುವರ್ಧನ್, ಅನಂತನಾಗ್, ರಮೇಶ್, ಶಶಿಕುಮಾರ್, ರವಿಚಂದ್ರನ್ ಹೀಗೆ ಹಿರಿಯ ಕಲಾವಿದರ ಜೊತೆ ಬಣ್ಣ ಹಚ್ಚಿ ಶಾಬಾಷ್ ಅನಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಖ್ಯಾತಿ ಗಳಿಸಿದ ಅನುಪ್ರಭಾಕರ್ ಹೆಸರು ಪಕ್ಕದ ತಮಿಳು ಚಿತ್ರರಂಗಕ್ಕೂ ಪಸರಿಸುತ್ತೆ. ಹೀಗಾಗಿ ಒಂದಿಷ್ಟು ತಮಿಳು ಚಿತ್ರಗಳಿಗೂ ಅನು ಬಣ್ಣ ಹಚ್ಚಿದ್ರು. ನೇ ವಯಸ್ಸಿನ ಆಸುಪಾಸಿನಲ್ಲಿದ್ದ ಅನುಪ್ರಭಾಕರ್ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಸಮಯವದು. ಈ ಸಂದರ್ಭದಲ್ಲಿ ಜಯಂತಿಯವರ ಪುತ್ರ ಕೃಷ್ಣಕುಮಾರ್ ಅನುಗೆ ಪರಿಚಯವಾಗ್ತಾರೆ. ಅದೊಂದು ದಿನ ಅನು ತೀವ್ರ ಜ್ವರದಲ್ಲಿದ್ದಾಗ ಅವರನ್ನು ಕೃಷ್ಣಕುಮಾರ್ ಉಪಚರಿಸ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೀತಿ ಮೊಳಕೆಯೊಡೆಯುತ್ತೆ. ಆ ಬಳಿಕ ಈ ವಿಚಾರ ಎರಡು ಕುಟುಂಬಕ್ಕೂ ಕೂಡ ತಿಳಿಯುತ್ತೆ. ಇದರಿಂದ ಸಂತಸಪಟ್ಟ ಕುಟುಂಬದವರು ಬಹಳ ಅದ್ಧೂರಿಯಾಗಿ ಇವರ ವಿವಾಹವನ್ನು ಮಾಡ್ತಾರೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಸುಖ ಸಂಸಾರವೂ ಸಾಗುತ್ತೆ. ಜಯಂತಿಯವರು ಕೂಡ ತಮ್ಮ ಮಗಳಂತೆ ಅನು ಅವರನ್ನು ನೋಡ್ಕೋತಿದ್ರು. ಆದರೆ ದಿನ ಕಳೆದಂತೆ ಒಂದಿಷ್ಟು ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಶುರುವಾಗುತ್ತೆ. ಅನ್ನು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಕುಟುಂಬದ ಜೊತೆ ಕಾಲ ಕಳೆಯಲು ಸಾಧ್ಯವಾಗ್ತಿರಲಿಲ್ಲ. ಹಾಗೆ ಎಲ್ಲೂ ಕೂಡ ಜೊತೆಯಾಗಿ ದಂಪತಿಗಳು ಕಾಣಿಸಿಕೊಳ್ತಿರಲಿಲ್ಲ. ಇಬ್ಬರು ಕೂಡ ಬೇರೆ ಬೇರೆ ಕ್ಷೇತ್ರದವರಾಗಿದ್ದರಿಂದ ಭಿನ್ನಾಭಿಪ್ರಾಯ ಮೊಳಕೆಯೊಡೆಯಲು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಹಾಗೆ ಇವರಿಬ್ಬರ ನಡುವಿನ ವಯಸ್ಸಿನ ಅಂತರದಲ್ಲೂ ಕೂಡ ವ್ಯತ್ಯಾಸಗಳಿದ್ದವು. ಹೀಗಾಗಿ ಜಗಳ, ಒಳಜಗಳ ಆಗಾಗ ನಡೀತಲೇ ಇತ್ತು. ಇದನ್ನು ಜಯಂತಿಯವರು ಅದೆಷ್ಟೋ ಬಾರಿ ಸರಿಪಡಿಸಲು ಹೋಗಿ ಕೈ ಚೆಲ್ಲಿದ್ರು. ಇನ್ನು ಜಯಂತಿಯವರು ಕೂಡ ಗಂಡನಿಂದ ವಿಚ್ಛೇದನ ಪಡೆದುಕೊಂಡಿದ್ರು. ಹಾಗೆ ಇವರ ತಂದೆ ತಾಯಿ ಕೂಡ ದೂರವಾಗಿದ್ರು. ತನ್ನಂತೆ, ತನ್ನ ಹೆತ್ತವರಂತೆ ತನ್ನ ಮಗನ ಜೀವನ ಹಾಳಾಗಬಾರ್ದು ಎಂದು ಜಯಂತಿಯವರು ಅದೆಷ್ಟೋ ಶ್ರಮ ವಹಿಸಿದ್ರು. ಆದರೂ ಕೊನೆಗೆ ಅದೊಂದು ದಿನ ಮಗ ಕೃಷ್ಣಕುಮಾರ್ ಮತ್ತು ಸೊಸೆ ಅನುಪ್ರಭಾಕರ್ ದೂರ ಆಗುವ ನಿರ್ಧಾರವನ್ನು ಕೈಗೊಂಡ್ರು. ಎರಡು 2002ರಲ್ಲಿ ಸತಿಪತಿಗಳಾದ ಈ ಜೋಡಿಗಳು 2014ರಲ್ಲಿ ದೂರ ಆಗ್ತಾರೆ. ಅಂದರೆ 12 ವರ್ಷಗಳ ದಾಂಪತ್ಯ ಜೀವನ ವಿಚ್ಛೇದನದ ಮೂಲಕ ಅಂತ್ಯವಾಗುತ್ತೆ. ಈ ವಿಚಾರದಿಂದಾಗಿ ಜಯಂತಿಯವರಿಗೆ ಭಾರಿ ದೊಡ್ಡ ಆಘಾತವೇ ಆಗಿತ್ತು. ಅಂದಿನಿಂದ ಅವರ ಆರೋಗ್ಯ ಹದಗೆಡಲು ಶುರುವಾಯಿತು. ಮಗಳಂತಿದ್ದ ಸೊಸೆ ಮನೆ ಬಿಟ್ಟು ಹೋಗ್ತಾಳೆ ಎಂದು ಜಯಂತಿಯವರು ಬಿಕ್ಕಿ ಹತ್ತುಕೊಂಡಿದ್ರು. ಇದನ್ನು ತಿಳಿದ ಅನು ಕೂಡ ನೊಂದುಕೊಂಡಿದ್ರು. ಅಷ್ಟೇ ಅಲ್ಲದೆ ಯಾವಾಗಲೂ ಕೂಡ ಸೊಸೆಯನ್ನು ನೆನೆದು ಕಣ್ಣೀರು ಹಾಕ್ತಿದ್ರಂತೆ. ತನ್ನಂತೆಯೇ ತನ್ನ ಮಗನ ಬದುಕು ಕೂಡ ಆಯಿತು ಅನ್ನೋ ಕೊರಗು ಜಯಂತಿಯವರನ್ನು ಕಾಡ್ತಿತ್ತು. ಅಲ್ಲಿಂದ ಅವರ ಆರೋಗ್ಯ ಹದಗೆಟ್ಟಿದ್ದು. ನಂತರ ಅವರು ಗುಣಮುಖರಾಗಲೇ ಇಲ್ಲ. ಇದೀಗ ಅಂತಿಮವಾಗಿ ವಿಧಿವಶರಾಗಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.